ಪುರಿ ಓದಗ ಪ್ರೀತ ಗಣನಾಥ ಜಯ ಜಯ ಜೀವಿತ ಅಂಬೋದಂತೆ ಇವತ್ತು ಅವರ ಕಾಲದ ನಂತರ ಅದನ್ನು ಪ್ರತಿಷ್ಠಾನವನ್ನಾಗಿಸಿಕೊಂಡು ಇನ್ನು ಮುಂದಕ್ಕೆ ಯಾವೆಲ್ಲ ಉದ್ದೇಶಗಳನ್ನು ಇರಿಸಿಕೊಂಡು ಕಾರ್ಯಪ್ರವೃತ್ತರಾಗಿ ಪುರುಷೋತ್ತಮ ನುಡಿಸಿದ್ದು ಅದೆಲ್ಲವನ್ನ ಕಾರ್ಯೋನ್ಮುಖ ತರುವಂತಹ ಕಾರ್ಯದಲ್ಲಿ ಸ್ಥಾಪನೆ ಮಾಡಿರುವ ಈ ಪ್ರತಿಷ್ಠಾನದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಇದೀಗ ಈ ವೇದಿಕೆಯಲ್ಲಿ ನಡೀತಾ ಇದೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ GL ಹೆಗ್ಡೆ ಇವರ ಮೂಲಕ ಇದು ಉದ್ಘಾಟನೆಗೊಂಡಿದೆ. ಅದರ ಜೊತೆಗೆ ನಾಡಿನ ಕಟೀಲು ಪುರುಷೋತ್ತಮ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಅತಿಥಿಗಳನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಪುರುಷೋತ್ತಮ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸರ್ಕಾರದ ನಿಯಮದಂತೆ ನಮ್ಮ ಪ್ರತಿಷ್ಠಾನವನ್ನು ನೋಂದಣಿ ಮಾಡಿಕೊಂಡಾಗಿದೆ. ಕಾರ್ಯಚಟುವಟಿಕೆಗಳಿಗೆ ಇದೀಗ ಅಧಿಕೃತವಾದಂತಹ ಚಾಲನೆಯನ್ನು ನೀಡುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಷ್ಠಾನದ ಲಾಂಛನವನ್ನ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ GL ಹೆಗ್ಡೆ ಇವರ ಹಸ್ತದ ಮುಖೇನ ಇದು ಲೋಕಾರ್ಪಣೆಗೊಂಡಿದೆ. ಸಂಸ್ಮರಣ ಕಾರ್ಯಕ್ರಮದಲ್ಲಿ ಉಳ್ಳವಪ್ಪ ಈರಿಗೆ ಬರ್ರೆ ಸಾಧ್ಯವಾಯಿತು ಅಕ್ಕಲು ಯೂಟ್ಯೂಬ್ ಲಿಂಕ್ ಉಂಡು ಐಟ್ ವೀಕ್ಷಣೆ ಮಾಡ್ಕೊಳ್ಳಿ ಹಬ್ಬಕ್ಕ ಟಿವಿ. ನಮಸ್ತೆ. ಈತೇನು ಪನ್ನೀರು ಜನಕ್ಕೂ ಮತ್ತೆ ಬೈಟ್ ಆರೆ ಇನಿ ಒಂಜಿ ಏತ್ ಜನಕ್ಕೆ ಮೇನ್ ಬಂಡರ್ ಅಂದಿಜ್ಜಿ ಪ್ರಾಯೋಜಕರ ಕಾಂಡೆ ತಿನ್ಯಾತಿತ್ತೆ ಪಲಾವ್ ಬಿರಿಯಾನಿ ತಿನ್ಯಾತಿ ಕೀರ್ತನ್ ನಾಯಿಗೆ ಬಂದೆ ಮಯೂರ್ ನಾಯಿಗೆ
ನಿಮಗೆ ವಿಷಯ ತಿಕ್ಕದು ಬಿಡ್ರಿ ಹಿಂಗೆ ರಾತ್ರಿ ದಾದ ವಿಷಯ ಇನ್ನೇ ನಡ್ದಾರ ಎಂಕಲ್ಲ ತಿಕ್ಕದು ಬರ್ತಾ ಓ ವಿಷಯ ಕೀರ್ತನ್ ದಾದ ಪಂಡ್ರೆ ಅಪ್ಪ ಅವ್ರು ಕೀರ್ತನ್ ದಾದ ಕೀರ್ತನ್ ಏನು ಅಂತ ಯಾರು ಒಯ್ದು ತಿಕ್ಕಲ್ದು ನಮ್ಮ ಬ್ಲಾಗ್ ಮಾಡ್ತಾರೆ ಹೌದು ಪಂಡ ಲಾಗ್ಡ್ ವಿಷಯ ಕ್ಲೀನ್ ಅದು ಗೊತ್ತೌದು ತಿಕ್ಕದಿನಿ ಪಂಡ ತಿಕ್ಕದ ಬುರ್ದಿನಿ ಪಂಡ ಮಲ್ತಿನಿ ಅಂತ ಬಿಕಾಸ್ ಆಫ್ ಹಿಮ್ ತೂಲೆ ಮೊನೆ ಸರಿ ತೂಲೆ ಬಿಕಾಸ್ ಆಫ್ ಹಿಮ್ ಕೀರ್ತನ್ ಹಾಯ್ ದೇವಿ ದೇವಿ ಜಗನ್ಮಾತೆ ಹಾಯ್ ನಮಸ್ತೆ ಎದುರುಡುಂದ್ಲೆ ಬಗ ಇತ್ತೆ ಬರ್ತಾರ ಚಾ ತಿಂಡಿ ಅಣ್ಣ ಉಂಟ್ಲೆ 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 ಎರಡು ಬಾತೇರ್ ಬಂದ್ಲಿ ಏನಲ್ಲ ಒಂದು ಎನ್ನ ಚರಿತ ಅಭಿಮಾನಿ ಯೂಟ್ಯೂಬ್ ಚಾನಲ್ ಕಾತ್ರದಿಂದ ಕಾಯತ್ತಂದಿಲ್ಲ ಬನ್ಲೆ ಈ ರೌಂಡಲ್ಲಿ ಒಂಚೂರು ಬಾತಿರ್ಲಿ ರಡ್ಡು ಅರ್ನ ಬಗ್ಗೆ ಬಾರಿ ಫೇಮಸ್ ಸ್ಟೆಪ್ ಚಂದ ತೋಚ್ಬಲ್ಲೆ ಅರಿಗೆ ಮಾತಾಡ ಶುಭಾಯ ಸರ್ ಅಂಗಡಿ ಬಾರ್ದೆ ಸೀರಿಯಸ್ಲಿ ನಿಜ ಅಲ್ಲ ಅಂದ ಓ ಆಲ್ ದ ಬೆಸ್ಟ್ ಅಡ್ರೆಸ್ ಬನ್ಲಿ ಪೂರ ಬರ್ಬೇರಿ ಆರ್ನ ಕುಲಿತ ಕತೆ ಏತ್ ಫೇಮಸ್ ಪಂಡ ಯಾಕೆ ಎಂದಿಜಿ ಎನ್ನ ಫ್ರೆಂಡ್ಸ್ ನಕಲ್ ಪೂರ ಎಂಕ್ ಬಂತೇವೆ ದಾದ ಕತೆ ಮಸ್ತ್ ಉಂಡು ಕತೆ ಪನ್ಲೆ ಪನ್ಲೆ ಎನ್ನವ ಎನ್ನದಾಲೆ ಜೀರ್ಮಾನು ದಾದ ಮಲ್ತನಲ್ಲ ರೀ ಇರುತ್ತ ಒಂದು ಇತಿ ಇನಿ ರಿಲೀಸ್ ಆಯ್ನತೆ ಯಕ್ಷ ಪುರುಷೋತ್ತಮ ಹಾಂ ಪೂರಾಗಲ್ ಬರುತ್ತೀನ ಅದೇ ಮಸ್ತ್ ಲೇಖನ ಉಂಡು ಹಾಂ ಆಡತ್ತೆ ಹಾಂ ಅವರು ಮಯೂರಣ್ಣನ ಅಪ್ಪ ಅವರ ಕುಡಾರು ಮನ್ಪ್ಲೆ ಎಷ್ಟು ಮನ್ಪ್ಲೆ ಹಲೋ ಮೈಕ್ ಟೆಸ್ಟ್ ಅವನು ಹಲೋ ಭಾಗವತ ಟೆಸ್ಟ್ ಮಾಡ್ತಂದಿಲ್ಲ ಸರಿ ಅಣ್ಣ ಸರಿ ಬ್ಲಾಗ್ಸ್ ಇನ್ನೆಲ್ಲ ಯೂಟ್ಯೂಬ್ ಬರ್ಪಣೆ ಸರಿ ಬ್ಲಾಗ್ಸ್ ಇದಕ್ಕೆ ಏನೊಂದು ಉಪ್ಪು ಮೈಕ್ ಟೆಸ್ಟ್ ಅನ್ನು ಹೀಗೂ ಮಾಡಲಾಗುವುದು ಯಾವ ಟೆಕ್ನಾಲಜಿ ಇರನ ಮುಲ್ಪುರದ ಮೈಕ್ ದೂರ ಉಂಟು ಕೈತಾರೆ ಪನ್ನೋಡು ನಾನು ಬೊಬ್ಬೆ ಆಡ್ನ ಬಿಡ್ತೀನಿ ಫೋನ್ ಬಾತೇರು ವಾಲ್ಯೂಮ್ ವಾಲ್ಯೂಮ್ ಹಲೋ ವಾಲ್ಯೂಮ್ कर रहे हैं ಹಲೋ ಫೋನ್ ಫೋನ್ ಬರ್ತಲ್ಲ ಫೋನು ಹಾಂ ಸರಿ ಬಿರಬಲೆ ಹಲೋ ಹಲೋ ಹಾಂ ಹಲೋ 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 ఒక మోడ ఏమంటలే పిరాదదుక హలో మత్తలే
ಬೈಜಿ ಬರ್ಲಿ ಹೆಂಗಿದ್ದಾನೆ ಇವರು ಫೋನ್ ಅಲ್ಲ ಒಲು ಅದು ಒನ್ ಬೋಡಿ ಗಾಡಿ ಅವರ ಹಲೋ ಹಲೋ ಯಜ್ಞೇಶ್ ಸುರ್ಮನ್ಲೆ ಗಟ್ಟಿ ಕೀರ್ತನ್ ದಾದಾ ಕೀರ್ತನ್ ಸರಿ ಉಂಡೆ ಸೌಂಡ್ ಹಲೋ ಓ ಹಲೋ ಬರೋದು ಇದು ಕೋಲಿ ನಿಲ್ಲಿಸ್ಬೇಕೀಗ ಗಜಮುಖದವಗೆ ಗಣಪಗೆ ಕೈ ಮುಗಿದಂಬುಜಾತನವಾಣಿಯರ ಪಾದೋಂಬುಜಗೆ ಬುಡಮಡುಕ ವರ್ಣಿ ಪೆದಿ ಕಥಾಮೃತವ गोवे शेरना ऐसा हो कोरिया ಕೋರ್ಲಿಗೆ ರಡ್ಡು ಕೋರಿಲ್ಲ ಬಾತುಕೋಳಿ ಬಾತುಕೋಳಿ ಮತ್ತೆ ನಿಮಗೆ ಬೀಡ ಎಲ್ಲ ಬೇಕಿದ್ರೆ ನೆಕ್ಸ್ಟ್ ಕಾಂಟ್ರಾಕ್ಟ್ ಶೆಟ್ಟಿ ಕಾಂಟ್ಯಾಕ್ಟ್ ಶೆಟ್ಟಿ ಫಾರ್ ಬೀಡಾಸ್ ಫೋನ್ ನಂಬರ್ ನಾನು ಈ ಪೊರ್ಲು ಬರ್ತೀನಿ ಚಂದ ಉಂಟಲ್ಲ ಕಲರ್ ಒಂದು ಕೋರಿ ರೆಡಿ ಅಣ್ಣ ಈ ಕೋರಿ ಅವು ಒಂದು ಅವು ನೀರು ಕೋಳಿ ಒಂಜ ಅವು ನೀರು ಕೋಳಿ ಸಾಕಷ್ಟು ಯು ಮೀನ್ ಬಾತುಕೋಳಿ ನೀರು ಕೋಳಿ ಕಪ್ಪದ ಇದುಲೆ ಝೂಮ್ ಆಗಿರ್ಬೇಕು ನಮ್ಮ ಪಿಂಕ್ ಅಂತ ಇಲ್ಲ ಬೇಡ ಅವು ಇರೋ ಕಲಕಿನ ಐ ಆಮ್ ವೆರಿ ಮಚ್ ಕ್ಯಾಮೆರಾ ಅವು ಮೂಜ ಅಲ್ಲ ಒಂದು ರಡ್ಡು ಅವು ಒಂದು ಅಂಚ ಬಟ್ಟಿಗೆರೆ ಪುರುಷೋತ್ತಮ ಪುಂಜರ ಸಂಸ್ಮರಣಾ ಗ್ರಂಥ ಬಿಡುಗಡೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಮಂಗಳೂರು ಯೂನಿವರ್ಸಿಟಿ ಪುಣಾಜಿಯಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಅದ್ಧೂರಿಯಾಗಿ ಅಂತ ಹೇಳುವುದಕ್ಕಿಂತ ಕೂಡ ಒಂದು ಅಗತ್ಯವಾದ ಕಾರ್ಯಕ್ರಮ, ಬಹಳ ಒಂದು ಸಂದರ್ಭೋಚಿತ ಕಾರ್ಯಕ್ರಮ ಮತ್ತು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಈಗ ಮಾನಿಷಾದ ಯಕ್ಷಗಾನ ನಡೀತಾ ಇದೆ. ಗ್ರಂಥ ಎಲ್ಲ ಬಿಡುಗಡೆ ಆಗಿ ಸಭಾ ಕಾರ್ಯಕ್ರಮ ಆಗಿ ನಾವೆಲ್ಲರೂ ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ಈ ಬಟ್ಟಿಗೆರೆ ಪುರುಷೋತ್ತಮ ಪುಂಜರ ನೆನಪನ್ನು ಶಾಶ್ವತವಾಗಿ ಇಟ್ಟುಕೊಳ್ಳಲೇಬೇಕು. ಯಾಕಂತ ಹೇಳಿದ್ರೆ ಯಕ್ಷಗಾನಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ಯಕ್ಷಗಾನದ ಅಭಿನವ ವಾಲ್ಮೀಕಿ ಅಂತಲೇ ಅವರಿಗೆ ನಾವು ಕರೀತೇವೆ. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ಬ ನಿರ್ದೇಶಕನಾಗಿ, ಭಾಗವತನಾಗಿ, ಕಲಾವಿದನಾಗಿ ಎಲ್ಲ ರಂಗದಲ್ಲೂ ಪಳಗಿದಂತಹ ಒಬ್ಬ ಒಳ್ಳೆಯ ಕಲಾವಿದ. ಅಂತಹ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೇವೆ. ಇದು ನಮ್ಮ ದೌರ್ಭಾಗ್ಯ. ಯಕ್ಷಗಾನ ಕ್ಷೇತ್ರಕ್ಕೆ ಅನೇಕ ಪ್ರಸಂಗಗಳನ್ನು ಕೊಡುಗೆ ರೂಪದಲ್ಲಿ ಕೊಟ್ಟವರಾಗಿದ್ದಾರೆ. ಸುಮಾರು 40-45 ಪ್ರಸಂಗಗಳು ಈಗಾಗಲೇ ಚಾಲ್ತಿಯಲ್ಲಿದೆ. ತೆಂಕು ಹಾಗೂ ಬಡಬರಿಕಲ್ಲಿ ಕೂಡ ಪೆರಡೂರು ಹಾಗೂ ಸಾಲಿಗ್ರಾಮ ಮೇಳದಲ್ಲಿ ಅನೇಕ ಬಟ್ಟಿಗೆರೆ ಪುರುಷೋತ್ತಮ ಪುಂಜರ ಪ್ರಸಂಗಗಳು ವಿಜೃಂಭಿಸಿದೆ.
ಆದ ಕಾರಣ ಪ್ರತಿಯೊಬ್ಬ ಯಕ್ಷಗಾನದ ಕಲಾವಿದರು ಕೂಡ ಒಟ್ಟಿಗೆ ಪುರುಷೋತ್ತಮ ಪೂಜ್ಯರ ಒಂದು ನೆನಪನ್ನು ಶಾಶ್ವತವಾಗಿ ಇಟ್ಕೊಳ್ಬೇಕು. ಅವರ ಪರವಾದ ಒಂದೊಂದು ಕಾರ್ಯಕ್ರಮ ತಮ್ಮ ಕ್ಷೇತ್ರದಲ್ಲಿ ಅವರ ವರ್ಗದವರೊಟ್ಟಿಗೆ ಸೇರಿ ಮಾಡಿದರೆ ಮತ್ತು ಕೂಡ ಅತ್ಯುತ್ತಮ. ಅಂತಹ ಕಲಾವಿದರನ್ನು ನಾವು ನೆನಪಿಟ್ಟುಕೊಂಡಷ್ಟು ಅದು ಯಕ್ಷಗಾನ ಕ್ಷೇತ್ರಕ್ಕೆ ಒಳ್ಳೆಯದು, ಮುಂದಿನ ತಲೆಮಾರಿಗೆ ಅದು ಒಳ್ಳೆಯದು ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಇರಲಿ, ಇಂತಹ ಕಲಾವಿದರನ್ನು ಗುರುತಿಸುವಂತಹ ಕಾರ್ಯಕ್ರಮ ಇನ್ನಷ್ಟು ನಡೆಯಲಿ, ಸಮಾಜಮುಖಿಯಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ತೆ. ಥ್ಯಾಂಕ್ ಯು. ಇರ್ದಲ್ಲ ಬಂದ್ಬಾರೆ ಉಂಟ್ಲೇ ಪರೀಕ್ಷೆ ಉಂಟ್ಲೇ ಬೇಲೆ ಉಂಡ ಸರಿ. ಯಾವ್ದೊಂದು ಇರಗಿಂಚೊಂದು ಒಂದು ಇರೆ ಪಾಡ್ರೆಚ್ಚ ಜಂಕ್ ಯಾನ ಪಾಪದ ಪಕ್ಕಿ ಕೊಕ್ಕೆ ಬೈದಿ ಫಣಿ ಫ್ಯಾಕ್ಟರ್ ಗೊತ್ತಿತ್ತು ಪಕ್ಕಿದ ಬೇರ ನಿಗಲ್ಲ ಜೋಡಿ ತುವೇರ ಆಪ್ ಜಂಕ್ ವಿಡಿಯೋ ತುಪ್ಪ ನಿಗಲ್ಲ ಪ್ಲೀಸ್ ಅವನ್ ಮತ್ತೆ ವಿಡಿಯೋ ಮತ್ತೆ ಪಾಡು ಚೆನ್ನಾಗ ಕಾರ್ಬುರಿ ನಾನು ಸಹ ಗಮ್ಮತ್ಕೊಂಡು ಬರಲ್ಲ ಎಂತ ಸಾವ ಬೊಕ್ಕ ಕೊಕ್ಕೊಂಜಿ ಪಾಡು ಮೂಕುಡೆ ಕಾ ಕೊಕ್ಕು ತುಕ ಮ್ಯಾವ್ ಮಿಯಾವ್ ಅಂತ ಎಂಚಿನ ಕೊಕ್ಕು ಬರ್ತಿದೆ ಕ್ಯಾ ಓ ಕಕ್ಕೆ ಕಕ್ಕೆ ಕೊಕ್ಕುಂಡ ಇಜ್ಜ ಅಣ್ಣ ಈ ತರ ಕಟ್ತೇದ ಪ್ಯಾರೆಟ್ ಪಾತಿರ್ನದ ನಾರ್ಮಲ್ ಅದು ಪ್ಯಾರೆಟ್ ನಿಗಲೇನಿ ಕ್ರೌಂಚ ಪಕ್ಷಿ ಬೆಳಿಗ್ಗೆ ನಮ್ಮ ವಿಡಿಯೋ ತೋರಿಸಿ ಇದನ್ನು ತೋರಿಸ್ಬೇಕೀಗ ನಾನೀಗ ಎಂತ ಮಾಡಿದ್ರೆ ಯಾರಿಗೆ ಗೊತ್ತಾಗ್ತದೆ ಎಂತ ಮಾಡಿದೆ ಅಂತ ಒಂದೇನ ಕಥ ದೂರ ಬಿದ್ದಾಡ್ನಿ ದೂರ ಬಿದ್ದಾಡ್ನಿ ಮೊಟ್ಟೆ ಇಡ್ಲಿಕ್ಕೆ ಬಿದ್ದಾಡ್ನಿಗೆ ದಾದವೇಶ ಇರ್ನ ದಾದವೇಶ ಸಪ್ತರ್ಷಿ ಮಲ್ಪೋಡು ಒಂದು ಪಿದಾರ್ದ ಸಪ್ತರ್ಷಿ ಮಾತೆಲ್ಲ ಕೇಳಿಲ್ಲ ಮಲ್ಲೇಜಿ ಬಂದು ಪಿದಾರ್ದ ನೆಕ್ಸ್ಟ್ ರೇಟ್ ಗೆಜ್ಜೆಗಿರೇಟ್ ಮೇರ್ ಮೇರ್ ಕ್ಯಾಮರಾ ರಜತ್ ಈಶ್ವರ್ ಮಂಗಲ ಅದು ಬಂದ್ ಮಾಡಿ ಡೆಲ್ಲಿ ತೀರ್ಥ ಅದು ಬಂದ್ ಮಾಡಿ ಬರ್ಪೇವ ಸರಿ ತಿಕ್ಕಗ ನೆಕ್ಸ್ಟ್ ಅವ ಬಾಯ್ ಸರಿ ಥ್ಯಾಂಕ್ ಯು ಎಲ್ರಿಗೂ. ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಕಾರ್ಯಕ್ರಮದ ವಾತಾವರಣ ಹೇಗಿತ್ತು, ಯಾರೆಲ್ಲ ಬಂದಿದ್ದರು, ಆಲ್ಮೋಸ್ಟ್ ಆದಷ್ಟು ಜನರನ್ನು ಕವರ್ ಮಾಡಿದ್ದೇನೆ. ಆದರೆ ತುಂಬ ದೊಡ್ಡ ಯಕ್ಷಗಾನ ಕಲಾವಿದರೆಲ್ಲ ಇದ್ದರು, ಎಲ್ಲರ ಹತ್ರ ಕೂಡ ಮಾತಾಡಲಿಕ್ಕಾಗಿಲ್ಲ. ಕಾರಣ ನನಗೆ ಕೆಲವರು ಕೂಡ ಪರಿಚಯನೂ ಇಲ್ಲ. ಸೊ ಆದಷ್ಟು ಪರಿಚಯ ಮಾಡಿಕೊಂಡು ಮಾತಾಡಿದೆ. ಈಗ ಫಸ್ಟ್ ಇದು ಮೊದಲು ಮಾಡ್ತಿರೋ ವ್ಲಾಗ್, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನೋಡುವ. ನೆಕ್ಸ್ಟ್ ಟೈಮ್ ನಮ್ಮ ಈ ಅಮೃಹ ಟೀಮ್ ಒಟ್ಟಿಗೆ ಇನ್ನೊಂದು ಚಂದದ ವ್ಲಾಗ್ ಮಾಡುವ. ಸೊ ಎಲ್ಲರೂ ಕೂಡ ಅದನ್ನು ಎಂಜಾಯ್ ಮಾಡಿ. ನೆಕ್ಸ್ಟ್ ಟೈಮ್ ನಿಮಗೆ ಆದಷ್ಟು ಎಂಟರ್ಟೈನ್ಮೆಂಟ್ ಇರುವಂತಹ ವ್ಲಾಗನ್ನು ಅಮೃಹ ಟೀಮ್ ಒಟ್ಟಿಗೆ ಮಾಡ್ತೇನೆ. ಅಲ್ಲಿವರೆಗೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನನಗೆ ಪರ್ಸನಲ್ ಆಗೂ ತಿಳಿಸ್ಬೋದು ಪರಿಚಯ ಇದ್ದವರು. ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಸಾರಿತ್ ಅಭಿಮನ್ಯು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.